ಮಾಣಿ ಯುವಕ ಮಂಡಲ ಇದರ ವತಿಯಿಂದ ಮಾಣಿಪೇಟೆ ಸ್ವಚ್ಛತಾ ಕಾರ್ಯಕ್ರಮ ಯುವಕ ಮಂಡಲದ ಸದಸ್ಯರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ನಡೆಯಿತು. ಕಳೆದ ಹಲವಾರು ದಿನಗಳಿಂದ ಸ್ವಚ್ಛತಾ ಕಾರ್ಯಗಳ ಜೊತೆಗೆ ಸಾಮಾಜಿಕ ಸೇವೆ ಮಾಡುವ ಮೂಲಕ ಈ ತಂಡ ಸಮಾಜಕ್ಕೆ ಮಾದರಿಯಾಗಿದೆ. ಯುವಕ ಮಂಡಲದ ಈ ಸಾಮಾಜಿಕ ಸೇವೆಗೆ ಅನೇಕ ನಾಗರಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮಾಣಿ ಯುವಕ ಮಂಡಲದ ಅಧ್ಯಕ್ಷರಾದ ಸುದೀಪ್ ಕುಮಾರ್ ಶೆಟ್ಟಿ, ಸದಸ್ಯರಾದ ಜಗದೀಶ್ ಜೈನ್, ದಯಾನಂದ ಪೂಜಾರಿ, ವಿಕೆ ಶೆಟ್ಟಿ ಮಾಣಿ, ಹಮೀದ್, ನಾಗರಾಜ್ ಪೂಜಾರಿ, ಅಜೀಜ್ ಹಳೀರಾ, ಮೂಸಾ ಕರೀಂ ಮಾಣಿ, ಹರೀಶ್, ಪ್ರಕಾಶ್, ಕಾರ್ತಿಕ್, ಹರ್ಷಿತ್ ಕುಲಾಲ್ ಮತ್ತಿತರರು ಉಪಸ್ಥಿತರಿದ್ದರು.